ನಮ್ಮ ಜೊತೆ ನಮ್ಮ ಬಿರುವೇರುಕುಡ್ಲದ ಸದಸ್ಯರಾದಂತಹ ಸಹನಾ ಕುಂದರ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ನಮ್ಮ ಬಿರುವೇರುಕುಡ್ಲದ ಪ್ರಧಾನ ಕಾರ್ಯದರ್ಶಿ ಕಿಶೋರ್ ಬಾಬು ಅವರಿದ್ದಾರೆ. ಹಾಗೆಯೇ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ವಿದ್ಯಾ ರಾಕೇಶ್ ಅವರಿದ್ದಾರೆ. ಹಾಗೆಯೇ ಮಂಗಳೂರಿನ ನಿಯೋಜಿತ ಅಧ್ಯಕ್ಷರು ಶ್ರೀಯುತ ರಾಕೇಶ್ ಸಾಲ್ಯಾನ್ ಚಿಲಿಬಿ ಇವರಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ ಇಷ್ಟೇ. ಗುರುಸ್ವಾಮಿಗಳ ಶಬ್ದ ಚಿತ್ರವನ್ನು ಗಣರಾಜ್ಯೋತ್ಸವದಂದು ನಡೆಸಲು ಅನುಮತಿ ಇಲ್ಲ ಎನ್ನುವಂತಹ ವಿಷಯದ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗೆಯೇ ಒಂದಷ್ಟು ಪ್ರಶ್ನೆಗಳು ಕೂಡ ಎದ್ದು ಬರ್ತಾ ಇದೆ. ಯಾಕಂತಂದರೆ ಬಿರುವೇರುಕುಡ್ಲದ ನಡೆ ಏನು ಎನ್ನುವಂಥದ್ದು ನಮಗೂ ಕೂಡ ಸಾಕಷ್ಟು ಮಂದಿ ಕೇಳ್ತಾ ಇದ್ರು. ಸೊ ನಿಮ್ಮ ಬೆಂಬಲ ಇದೆಯಾ ಏನು ಎತ್ತ ಅಂತೇಳಿ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿರುವಂಥದ್ದು. ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ವಿಚಾರವನ್ನು ಇಟ್ಕೊಂಡು ನಾವು ಇದೇ ಒಂದು ಲೇಡಿಲ್ ವೃತ್ತ ಏನಿದೆ ಆ ವೃತ್ತಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಹೆಸರನ್ನು ಇಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಮುಂದಡಿ ಇಟ್ಟಾಗ ಇವತ್ತು ನಮಗೆ ಯಾವುದೇ ರೀತಿಯಾದಂತಹ ಬೆಂಬಲ ಸಿಗದ ಸಂದರ್ಭದಲ್ಲಿ ಬಹುಶಃ ನಾವು ಒಂದು 6 ವರ್ಷ 7 ವರ್ಷದ ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ನಾವು ಮನವಿಯನ್ನು ಕೊಟ್ಟಿರುವಂಥದ್ದು. ಆ ಬಳಿಕ ನಾವು ಮೊನ್ನೆ ಅಷ್ಟೇ ಗೊತ್ತಿರ್ಬೋದು, 1-2 ವರ್ಷದ ಹಿಂದೆ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಆ ಒಂದು ಸರ್ಕಲ್ ನಮಗೆ ಆಗಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡಿರುವಂಥದ್ದು. ಇವತ್ತು ನಮಗೆ ಇರುವಂತಹ ಪ್ರಶ್ನೆ ಇಷ್ಟೇ, ನಾವು ಅವತ್ತು ಇಡಲಿಕ್ಕೆ ಹೊರಟಿರುವಂಥ ಹೆಸರು ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳದು, ಆ ಒಂದು ವೃತ್ತಕ್ಕೆ ಇಡಲಿಕ್ಕೆ ಹೊರಟಿರುವಂಥದ್ದು. ಆದರೆ ಅವತ್ತು ನಮಗೆ ಬೆಂಬಲ ಕೊಡದಂತಹ ಒಂದಷ್ಟು ಬೇರೆ ಬೇರೆ ಥರದ ವ್ಯಕ್ತಿಗಳು ಇವತ್ತು ಇದೇ ನಾರಾಯಣ ಗುರುಸ್ವಾಮಿಗಳ ಹೆಸರನ್ನು ಇಟ್ಕೊಂಡು ಅವರು ಕೂಡ ಬೆಂಬಲವನ್ನು ಸೂಚಿಸ್ತಾರೆ ಎನ್ನುವಂಥ ಎದ್ದು ಕಾಣ್ತಾ ಇದೆ ನಮಗೆ. ಬಹುಶಃ ಇದರಲ್ಲಿ ಯಾವುದೋ ಒಂದು ರಾಜಕೀಯ ಹುನ್ನಾರ ಇದೆ ಎನ್ನುವಂಥದ್ದು ನಮಗೆ ಕಾಣ್ತಾ ಇದೆ. ಹಾಗಾಗಿ ನಾವು ಹೇಳುವಂಥದ್ದು ಬಹಳ ಸ್ಪಷ್ಟವಾಗಿ, ಇಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸ್ವಾಭಿಮಾನದ ನಡಿಗೆ 26ನೇ ತಾರೀಕಿಗೆ ಏನಿದೆ ಅದು ರಾಜಕೀಯ ರಹಿತವಾಗಿದ್ದರೆ ಖಂಡಿತವಾಗಿಯೂ ನಮ್ಮ ಬಿರುವೇರುಕುಡ್ಲದ ಬೆಂಬಲ ಅದಕ್ಕಿದೆ. ನಾವು ಅದರಲ್ಲಿ ಭಾಗವಹಿಸ್ತೀವಿ ರಾಜಕೀಯ ರಹಿತವಾಗಿದ್ದರೆ. ಯಾಕಂತಂದರೆ ನಮಗೆ ಮೇಲ್ನೋಟಿಗೆ ಕಾಣ್ತಾ ಇದೆ, ಯಾಕಂದ್ರೆ ನಾವು ಮೊನ್ನೆ ಒಂದಷ್ಟು ಬೇರೆ ಅದು ಇವತ್ತು ಬಿರುವೇರುಕುಡ್ಲ ಎನ್ನುವಂಥದ್ದು ಯಾವುದೇ ಪಕ್ಷಕ್ಕೆ ಸೀಮಿತವಾದಂಥ ಸಂಘಟನೆ ಅಲ್ಲ. ನಮಗೆ ಕಾಂಗ್ರೆಸ್ನವ್ರ ಜೊತೆ ಒಡನಾಟ ಇದೆ, BJP ಅವ್ರ ಜೊತೆ ಒಡನಾಟ ಇದೆ, ಜನತಾದಳ ಆಗಿರ್ಬೋದು, ಕಮ್ಯುನಿಸ್ಟ್ ಆಗಿರ್ಬೋದು, ಹೀಗೆ ಬೇರೆ ಎಲ್ಲ ಪಕ್ಷದವರ ಒಡನಾಟ ನಮಗೆ ಇದೆ. ಯಾಕಂದರೆ ನಾವು ನಮ್ಮ ಸಂಘಟನೆ ಇರುವಂಥದ್ದು ಕೂಡ ಜಾತಿ ಭೇದವನ್ನು ಬಿಟ್ಟು ನಾವು ನಾರಾಯಣ ಗುರುಗಳ ತತ್ವ ಏನಿದೆ ಆ ಒಂದು ತತ್ವದ ಅಡಿಯಲ್ಲಿ ನಾವು ಸಾಗ್ತಾ ಇರುವಂಥವ್ರು. ಹಾಗಾಗಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ, ರಾಜಕೀಯ ರಹಿತವಾಗಿ ಒಂದು ನಾಡಿದು ನಡೆಯುವಂತಹ ಸ್ವಾಭಿಮಾನದ ನಡಿಗೆ ಆ ಶಬ್ದಚಿತ್ರದ ಮೆರವಣಿಗೆ ಏನಿದೆ ಅದು ರಾಜಕೀಯ ರಹಿತವಾಗಿದ್ದರೆ ಖಂಡಿತವಾಗಿಯೂ ನಮ್ಮ ಬೆಂಬಲ ಇದೆ, ನಾವು ಕೂಡ ಅದರಲ್ಲಿ ಭಾಗವಹಿಸ್ತೀವಿ. ಸೊ ಇನ್ನು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಎಲ್ಲ ಮಾತಾಡ್ತಾರೆ. ಸೊ ಹಾಗೆಯೇ ರಕ್ಷಿತ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಾಡಿನ ಸ್ವಾಭಿಮಾನದ ನಡಿಗೆ ರಾಜಕೀಯ ಏತರವಾಗಿ ನಡೆದರೆ 100% ಬಿರುವೇರುಕುಡ್ಲದ ಪೂರ್ಣ ಸಂಘಟನೆ ಇದಕ್ಕೆ ಸಪೋರ್ಟನ್ನು ಕೊಡ್ತದೆ. ಇದರಲ್ಲಿ ನಾನು ಒಂದು ವಿಷಯ ಹೇಳ್ತೇನೆ, ಪ್ರಸ್ತುತದಲ್ಲಿರುವ ಸರ್ಕಾರದ ನಾನು ಒಂದು ಮನವಿ ಮಾಡ್ತೇನೆ. ಅಲ್ಲಿರುವಂಥ ಎಲ್ಲ ಮಿನಿಸ್ಟರ್ಗಳು ಹೇಳ್ತಿರೋದು ಏನು ಅಂದರೆ, ಕೇರಳವನ್ನು ಕೈ ಬಿಡಲಿಕ್ಕೆ ಕಾರಣ ಇದೆ, ಕೆಲವು ನಿಯಮಗಳನ್ನು ಅದು ಉಲ್ಲಂಘನೆ ಮಾಡಿದೆ. ಹಾಗಾಗಿ ಟ್ಯಾಬ್ಲೋದಲ್ಲಿ ಕೊಟ್ಟಂತಹ 3 ಭಾವಚಿತ್ರಗಳನ್ನು, ಜಟಾಯು ಮತ್ತು ಶಂಕರಾಚಾರ್ಯರು ಮತ್ತು ನಾರಾಯಣ ಗುರುಗಳು, ಈ 3 ಸ್ತಬ್ಧ ಚಿತ್ರಗಳನ್ನು ಕೂಡ ಕೈ ಬಿಟ್ಟಿದ್ದಾರೆ. ಕೇವಲ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ಮಾತ್ರ ಅಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಮತ್ತು ಅವರು ಒಂದು ಮಾತನ್ನು ಸ್ಪಷ್ಟಪಡಿಸ್ತಿದ್ದಾರೆ, ಕೆಲವು ನಿಯಮ ಉಲ್ಲಂಘನೆಯನ್ನು ಕೇರಳ ಸರ್ಕಾರ ಮಾಡಿದೆ ಅಂತ. ಹಾಗಾಗಿ ನಾನು ರಾಜ್ಯ ಸರ್ಕಾರದ ಮನವಿ ಮಾಡ್ತೇನೆ, ಆ ನಿಯಮ ಉಲ್ಲಂಘನೆ ಯಾವುದು ಅಂತ ಅದು ಒಂದು ಸ್ಪಷ್ಟ ಆದರೆ ಸಾರ್ವಜನಿಕರಿಗೆ ಇವತ್ತು ನಡೀತಾ ಇರುವಂತಹ ಗೊಂದಲಗಳೆಲ್ಲ ಸಂಪೂರ್ಣವಾಗಿ ಬದಿಗೊತ್ತಂತ ನಾನು ಅಂದ್ಕೊಳ್ತೇನೆ. ಒಂದು. ಎರಡನೇ ವಿಚಾರ, ಇವತ್ತು ಯಾರು ಇಂತಹ ವಿಚಾರಗಳನ್ನು ಬಹಳ ದೊಡ್ಡ ವಿಷಯ ಅಂತ ಕರ್ನಾಟಕದಲ್ಲಿ ಬಿಂಬಿಸ್ತಾ ಇದ್ದಾರೋ, ಲಕ್ಷ್ಮೀಶಣ್ಣ ಹೇಳಿದ ಹಾಗೆ ಲೇಡಿ ಹಿಲ್ಗೆ ನಾವು ನಾರಾಯಣ ಗುರುಗಳ ಹೆಸರನ್ನು ಇಡಬೇಕು ಅಂತ ಹೊರಟಾಗ ಅದೇ ಪ್ರತಿಭಟನಾಗಾರರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಬ್ರಿಟಿಷರ ಕಾಲದಿಂದ ಬಂದಂತಹ ಲೇಡಿ ಹಿಲ್ ಅದು ಹಾಗೇ ಉಳಿಲಿ, ನಾರಾಯಣ ಗುರುಗಳ ಹೆಸರು ಬೇಡ ಅಂತಲೇ ಹೇಳಿದರು. ಅಂತಹ ಜನರೇ, ಆ ವ್ಯಕ್ತಿಗಳೇ ಇವತ್ತು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇಲ್ಲೊಂದು ಸ್ಪಷ್ಟ ಇದೆ, ಇಲ್ಲೊಂದು ಭಾರೀ ಚಂದದ ರಾಜಕೀಯದ ಒಂದು ನಾಟಕ ನಡೀತಾ ಇದೆ. ಇದಾಗಬಾರ್ದು. ನಾರಾಯಣ ಗುರುಗಳು ಯಾವುದೇ ಒಂದು ಪಕ್ಷದ ಗುರು ಅಲ್ಲ, ಅವರು ಯಾವುದೇ ಒಂದು ಜಾತಿಯ ಗುರು ಅಲ್ಲ, ಅವರು ಧರ್ಮದ ಗುರು, ಅವರು ವಿಶ್ವಗುರು, ಮಾನವತಾವಾದಿ ಮತ್ತು ಆದರ್ಶವಾದಿ ಕೂಡ. ಕೆಳಜಾತಿಯವರನ್ನು ಶೋಷಣೆಗೊಳಗಾದ ಸಂದರ್ಭದಲ್ಲಿ ಎಲ್ಲರನ್ನ ಸಮಾನವಾಗಿ ಕಂಡಂತಹ ಬಹಳ ದೊಡ್ಡ ವಿಶ್ವ ಸಂತ ಅವರು. ಹುಟ್ಟುವಾಗಲೇ ನಗುತ್ತಾ ಹುಟ್ಟಿ ಇಡೀ ಜಾತಿಯ ವರ್ಗದವರ ಮುಖದಲ್ಲಿ ನಗುವನ್ನು ತಂದಂತಹ ಆ ಗುರುಗಳು ಇವತ್ತು ಅಂತಲ್ಲ, ಅವರು ಯಾವತ್ತಿಗೂ ಅಜರಾಮರ. ಅಂಥವರ ವಿಚಾರದಲ್ಲಿ ಯಾವತ್ತೂ ರಾಜಕೀಯ ಬೇಡ. ಇವತ್ತು ಕೇರಳ ಸರ್ಕಾರ ನಾವು ನಾರಾಯಣ ಗುರುಗಳ ಪರವಾಗಿದ್ದೇವೆ ಅಂತ ಇವತ್ತು ನಾಟಕ ಮಾಡ್ತಾ ಇದೆ.
2015ರಲ್ಲಿ ಅದೇ ನಾರಾಯಣ ಗುರುಗಳ ಭಾವಚಿತ್ರವನ್ನು ಶಿಲುಬೆಗೆ ಏರಿಸಿ ಕಲ್ಲು ಹೊಡೆದದನ್ನು ಜನರು ಮರ್ತಿಲ್ಲ, ಅದನ್ನು ಯಾರೂ ಮರ್ತಿಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಇರಲಿ, ಯಾರು ರಾಜಕೀಯ ಮಾಡುವಂತಹ ಹುನ್ನಾರವನ್ನು ಮಾಡಲೇಬಾರ್ದು. ಇದಕ್ಕೆ ಹಿಂದೂಗಳು ಇವತ್ತು 100% ಉತ್ತರ ಕೊಟ್ಟೇ ಕೊಡ್ತಾರೆ. ಈ ಬಿರುವೇರು ಕೂಡ್ಲದ ಒಂದು ಸ್ಪಷ್ಟ ನಡೆ ಏನು ಅಂದರೆ, ಇವತ್ತು ಅಂತಲ್ಲ, ಹಿಂದಿನಿಂದ ಕೂಡ, ಸ್ಥಾಪನೆ ಆದ ದಿನದಿಂದ ಕೂಡ ನಾವು ನಾರಾಯಣ ಗುರುಗಳ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡೇ ಬಂದವರು. ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಮತ ಅಂತಲೇ ನಾವು ಬಂದವರು. ಅವರ ಆದರ್ಶಗಳು ಕೇವಲ ಪುಸ್ತಕಗಳಿಗೆ ಅಥವಾ ಮಸ್ತಕಕ್ಕೆ ಒಳಗಾದದ್ದಲ್ಲ. ಎಲ್ಲರೂ ಇವತ್ತು ಜೀವನದಲ್ಲಿ ಆದರ್ಶಗಳನ್ನು ಪರಿಪಾಲಿಸಿಕೊಂಡು ಮುಂದಕ್ಕೂ ಬರಬೇಕು. ಅಂಥ ಆದರ್ಶಗಳು ಆ ವ್ಯಕ್ತಿಯ ಜೀವನದಲ್ಲಿ ಇತ್ತು. ಅಂಥ ಒಬ್ಬ ವ್ಯಕ್ತಿ ರಾಜಕೀಯಕ್ಕೆ ಒಳಗಾಗದೇ ಇರಲಿ, ರಾಜಕಾರಣಿಗಳ ಕೈಗೆ ಅವರು ಸಿಗದೇ ಇರಲಿ ಅನ್ನೋದು ನಮ್ಮ ಒಂದು ಜನಸಾಮಾನ್ಯರ ಕೂಗು ಅದೇ ಆಗಿದೆ. ನಾಡಿನ ಸ್ವಾಭಿಮಾನದ ನಡಿಗೆ ಅದು ರಾಜಕೀಯೇತರವಾಗಿ ನಡಿಬೇಕು. ಅಲ್ಲಿ ಯಾವುದೇ ಪಕ್ಷದ ನಮಗೆ ಬೆಂಬಲ ಬೇಡ. ಯಾಕಂದರೆ ಒಂದು ಸಲ ಜನರು ಯಾರು ನಾರಾಯಣ ಗುರುಗಳನ್ನು ಪರಿಪಾಲಿಸ್ಕೊಂಡು ಬರ್ತಾರೋ, ನಾರಾಯಣ ಗುರುಗಳನ್ನು ಯಾರು ಆದರ್ಶಗಳನ್ನು ನಿಜ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೋ ಅವರ ಸ್ಪಷ್ಟವಾದ ನಿಲುವು ನಾಡಿನ ಸ್ವಾಭಿಮಾನದ ನಡಿಗೆಯಲ್ಲಿ ಕಂಡು ಬರ್ತದೆ. ಅದು ಇವತ್ತು ಯಾರೆಲ್ಲ ಆಟ ಆಡ್ತಿದ್ದಾರೋ, ಯಾರನ್ನ ಸುಮ್ಮನೆ ರಾಜಕೀಯವಾಗಿ ಬಳಸ್ತಿದ್ದಾರೋ ಅವರೆಲ್ಲರಿಗೂ ಉತ್ತರ ನಾಡಿನ ಸ್ವಾಭಿಮಾನದ ನಡಿಗೆ ಕೊಡ್ತದೆ. ಒಂದು ನಾವು ಸ್ಪಷ್ಟವಾಗಿ ಹೇಳ್ತೇವೆ, ನಾಡಿದ್ದು ರಾಜಕೀಯದ ಹುನ್ನಾರ ನಾಡಿನ ಸ್ವಾಭಿಮಾನದ ನಡಿಗೆಯಲ್ಲಿದ್ದರೆ ಅದಕ್ಕೆ ಬಿರುವೇರು ಕೂಡಲದ ಸಪೋರ್ಟ್ ಇಲ್ಲ. ಇದು ಸ್ಪಷ್ಟ. ನಾಡಿ ನಡೆಯುವಂತಹ ಸ್ವಾಭಿಮಾನದ ನಡಿಗೆ ಪೊಲಿಟಿಕ್ಸ್ ಇಲ್ಲದೆ ನಿಜಕ್ಕೂ ನಾರಾಯಣ ಗುರುಗಳ ಆದರ್ಶಗಳು ಕೊನೆವರೆಗೂ ಉಳಿಬೇಕು, ನಾರಾಯಣ ಗುರುಗಳ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದಕ್ಕೆ ನಡೆದರೆ ಮಾತ್ರ ಬಿರುವೇರು ಕೂಡಲ ಸಪೋರ್ಟ್ ಕೊಡ್ತದೆ. ಇದನ್ನು ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ನನ್ನ ವಿಷಯ ಎರಡೇ. ಇಲ್ಲಿ ಯಾವುದೇ ವಿರೋಧ ಪಕ್ಷದವರಿರ್ಬೋದು, ಯಾವುದೇ ಪಕ್ಷದವರಿರ್ಬೋದು, ಅವರ ಹುನ್ನಾರ ಇಲ್ಲಿ ಎದ್ದು ಕಾಣ್ತಾ ಇದೆ. ಒಂದು. ಇನ್ನೊಂದು, ರಾಜ್ಯ ಸರ್ಕಾರದವರು ಯಾವ ನಿಯಮವನ್ನು ಉಲ್ಲಂಘನೆ ಮಾಡಿದ್ರು ಕೇರಳದ ಸರ್ಕಾರ ಅನ್ನೋದನ್ನು ಸ್ಪಷ್ಟೀಕರಿಸಬೇಕು. ಇದಾದರೆ ಇವತ್ತಿನ ಈ ಗೊಂದಲ ಬದಿಗೊತ್ತದೆ. ಸುಮ್ಮನೆ ಒಂದೊಂದು ದಿನಕ್ಕೆ ಒಂದೊಂದು ಸ್ಟೇಟ್ಮೆಂಟ್ ಯಾರೂ ಕೊಡೋದಲ್ಲ, ಯಾವ ಪಕ್ಷದವರು ಕೊಡೋದಲ್ಲ. ಕೆಲವು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ, ಅದಕ್ಕೋಸ್ಕರ ಕೇರಳವನ್ನು ಬದಿಗೊತ್ತಿದ್ದೇವೆ ಅನ್ನೋದು ಬೇಡ. ಯಾವ ನಿಯಮ ಉಲ್ಲಂಘನೆ ಆಗಿದೆ ಅನ್ನೋದನ್ನು ಸ್ಪಷ್ಟೀಕರಿಸಬೇಕು. ಅದರ ಜೊತೆಗೆ ಬೇರೆ ಬೇರೆ ಪಕ್ಷದವರು ಅದಕ್ಕೆ ಬೇರೆ ಬೇರೆ ಬಣ್ಣಗಳನ್ನು ಹಚ್ಕೊಂಡು ನಾವು ನಾರಾಯಣ ಗುರುಗಳಿಗೆ ಸಪೋರ್ಟ್ ಇದ್ದೇವೆ, ಯಾವತ್ತೂ ಇಲ್ಲದ ಒಂದು ಪ್ರೀತಿ, ಯಾವತ್ತೂ ಇಲ್ಲದ ಆದರ್ಶ, ಯಾವತ್ತೂ ಇಲ್ಲದ ಅಭಿಮಾನ ಇವತ್ತು ಉಕ್ಕೋದು ಬೇಡ ನಾರಾಯಣ ಗುರುಗಳ ಬಗ್ಗೆ. ಸೊ ಅಲ್ಲಿ ನನಗೆ ಖುಷಿ ಆಗೋದು, ಬೇರೆ ಬೇರೆ ಹಿಂದೂ ಸಂಘಟನೆಗಳು ಕೂಡ ಇವತ್ತು ಸಪೋರ್ಟನ್ನು ಕೊಟ್ಟಿದೆ. ಅಲ್ಲಿ ಯಾವುದೇ ರೀತಿ ರಾಜಕೀಯ ನಡೀದೇ ಇರಲಿ ಅನ್ನೋದು ನಮ್ಮ ಬಿರುವೇರು ಕೂಡಲದ ಆಶಯ. ಕೆಳವರ್ಗದವರಿಗೆ, ನಾವು ಬಡವರಿಗೆ ದನಿಯಾಗ್ತಾ ಬರ್ತಾ ಇದ್ದೇವೆ. ಆದ ಕಾರಣ ನಮ್ಮ ನಡೆಯ ಬಗ್ಗೆ ಬಹಳಷ್ಟು ಕುತೂಹಲ ಜನರಿಗಿದೆ. ಯಾಕೆ ಬಿರುವೇರು ಕೂಡಲದವರು ಯಾವುದೇ ಒಂದು ಈ ವಿಚಾರದಲ್ಲಿ ಮುಂದೆ ಬರ್ತಾ ಇಲ್ಲ ಅಂತ. ನಮಗೆ ಇದು ರಾಜಕೀಯ ಇದರೊಟ್ಟಿಗೆ ಸೇರ್ಕೊಂಡಿದೆ ಎಂಬ ಒಂದು ಅಭಿಪ್ರಾಯದಲ್ಲಿ ನಾವು ಸ್ವಲ್ಪ ಹಿಂದೆ ನಿಂತದ್ದು. ಆದರೆ ಈ ಒಂದು ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ, ನಮ್ಮ ಲೋಗದಲ್ಲಿ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಚಿತ್ರ ಇದೆ. ಆದ ಕಾರಣ ನಾವು ಪ್ರತಿಯೊಂದು ಧರ್ಮಗಳ ಸೀಮಿತ ಮಾಡದೆ ಅವರು ನಿಜವಾಗಿಯೂ ಅವರೆಲ್ಲ ಧರ್ಮಗಳ ಸಾರವನ್ನು ತಿಳ್ಕೊಂಡ ಒಂದು ಬಹುಮುಖ ವ್ಯಕ್ತಿತ್ವದ ಅವಧೂತ ಜ್ಞಾನಸಾಗರ ಅಂತ ಹೇಳ್ಬೋದು. ಅವರು ಕೇವಲ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಸ್ಪೃಶ್ಯತೆಯ ವಿರುದ್ಧ ಆಗಲಿ, ಮೂಢನಂಬಿಕೆ ವಿರುದ್ಧ ಮಾತ್ರ ಹೋರಾಡಿದವರಲ್ಲ. ಅವರು ಕೇರಳದಲ್ಲಿ ಸಾಮಾಜಿಕ ಜಾಗೃತಿ ಆಗಿರ್ಬೋದು, ಅಥವಾ ಆಧ್ಯಾತ್ಮಿಕ ಮತ್ತು ಔದ್ಯೋಗಿಕ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ ಮಾಡಿದವರು. ಪರಿಸರದ ಮಾಲಿನ್ಯದ ಬಗ್ಗೆ ಆವಾಗಲೇ ಆ ಒಂದು ಸಂದರ್ಭದಲ್ಲಿ ಹೇಳಿದಂಥವರು. ಅಂತಹ ಒಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಈ ಸಮಾಜದ ಆಸ್ತಿ ಆಗಬೇಕು, ಅವರು ಕೇವಲ ಒಂದು ಜಾತಿಗೆ ಸೀಮಿತ ಆಗಿರಬಾರ್ದು ಎಂಬುದೇ ನಮ್ಮದು ಭಾವನೆ. ಅಂಥ ಸಂದರ್ಭದಲ್ಲಿ ಸ್ವಾಭಿಮಾನದ ನಡೆ ಏನಿದ್ರು ಅದು ಇವರೆಲ್ಲ ತಿಳಿಸಿದಾಗೆ ರಾಜಕೀಯೇತರವಾಗಿದ್ದರೆ ಮಾತ್ರ ನಾವು ಎಲ್ಲ ಸದಸ್ಯರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂಬುದರ ಬಗ್ಗೆ ಉದಯ್ ಪೂಜಾರಿಯವರು ಈಗಾಗಲೇ ನಮಗೆ ಮಾಹಿತಿ ನೀಡಿದ್ದಾರೆ. ಇರುವಂಥದ್ದು ಅಲ್ಲಿ ಅವರು ಹೇಳಿದಾರಾದರೂ ಕೂಡ ನಮಗೆ ಇಲ್ಲಿ ಮೇಲ್ನೋಟಿಗೆ ಕಂಡು ಬರ್ತಾ ಇರುವಂಥದ್ದು, ಯಾರು ನಾವು ನಾರಾಯಣ ಗುರು ಸರ್ಕಲ್ ಎನ್ನುವಂತಹ ವೃತ್ತ ಆಗಬೇಕು ಎನ್ನುವಂತಹ ಹಂತದಲ್ಲಿ ನಾವು ಮುಂದಡಿ ಇಟ್ಟಾಗ ಯಾರು ನಮಗೆ ಅದಾಗುವುದಿಲ್ಲ, ಅದು ಮಾಡಬಾರ್ದು ಎನ್ನುವಂಥದ್ದನ್ನು ಯಾರು ಅದಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ ಅವರು ಇವತ್ತು ಮುಂಚೂಣಿಯಲ್ಲಿ ನಮಗೆ ಎದ್ದು ಕಾಣ್ತಾ ಇದ್ದಾರೆ. ಸೊ ಹಾಗಾಗಿ ಅದೊಂದು ಎಲ್ಲೋ ಒಂದು ರಾಜಕೀಯವಾಗಿ ಹೋಗ್ತಾ ಇದೆ ಎನ್ನುವಂಥದ್ದನ್ನು ನಮಗೆ ಗಮನಕ್ಕೆ ಬಂದು ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು. ಅಲ್ಲಿ ಕಮಿಟಿಯವರು ನಿನ್ನೆ ಸ್ಪಷ್ಟಪಡಿಸಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ನಮಗೆ ಬಂದಿದೆ. ಆದರೂ ಕೂಡ ನಮಗೆ ನಮ್ಮ ಒಂದು ನಿಲುವನ್ನು ನಾವು ತೋರಿಸಬೇಕು. ಯಾಕಂದರೆ ನಾವು ನಾರಾಯಣ ಗುರು ವೃತ್ತ ಮಾಡಬೇಕು ಎನ್ನುವಂಥ ಸಂದರ್ಭದಲ್ಲಿ ಸದನಲ್ಲಿ ಗೊತ್ತಿದೆ. ಸೊ ಯಾರು ಅದಕ್ಕೆ ಆಗಬಾರ್ದು ಎನ್ನುವಂಥದ್ದನ್ನು ಮಾಡಿದರು, ಸೊ ಎಲ್ಲ ಗೊತ್ತಿದೆ ನಮಗೆ. ಸೊ ಹಾಗಾಗಿ ಇವತ್ತು ನೋಡಲಿಕ್ಕೆ ಹೋದರೆ ಅದೇ ವ್ಯಕ್ತಿಗಳು ನಾರಾಯಣ ಗುರುಗಳು ಅಂತೇಳಿ ಮುಂದೆ ಹೋಗ್ತಾ ಇರುವಂಥದ್ದು ನಮಗೂ ಕೂಡ ಬಹಳ ಬೇಸರವನ್ನು ತರಿಸ್ತಾ ಇದೆ. ಯಾಕಂತಂದರೆ ನಾರಾಯಣ ಗುರುಗಳು ಯಾವುದೇ ಪಕ್ಷಕ್ಕೆ ಸೀಮಿತವಾಗಬಾರ್ದು ಎನ್ನುವಂಥದ್ದು ನಮ್ಮ ಒಂದು ಆಗ್ರಹ. ಯಾರು ಕೂಡ ಅವರ ವೈಯಕ್ತಿಕ ಲಾಭಕ್ಕೆ ಅವರನ್ನು ಬಳಸ್ಕೊಳ್ಬಾರ್ದು. ಯಾಕಂದರೆ ಅವರು ತೋರಿಸಿರುವಂಥ ತತ್ವಗಳು ಅದರ ಅಡಿಯಲ್ಲಿ ನಾವು ಸಾಗಬೇಕು. ಇವತ್ತು
ನಮ್ಮ ಸಂಘಟನೆಯನ್ನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ವಿ. ನಮ್ಮ ಪ್ರತಿ ಲೋಗದಲ್ಲಿ ಇದೆ. ನಾವು ಅವರ ಒಂದು ತತ್ವವನ್ನು ಆದರ್ಶವಾಗಿ ಇಟ್ಕೊಂಡು ಇವತ್ತು ಎಲ್ಲೇ ಒಂದು ಕೂಡ ಬಿರುವೇರು ಮಾತ್ರ ಇವತ್ತು ನಾವು ಸಹಾಯವನ್ನು ಮಾಡಿದಲ್ಲ, ಎಲ್ಲ ಜಾತಿ ಧರ್ಮದವರಿಗೂ ಕೂಡ ನಾವು ಸಹಾಯವನ್ನು ಮಾಡಿರುವಂಥದ್ದು. ಹಾಗಾಗಿ ಇವತ್ತು ನಮ್ಮ ನಿಲುವನ್ನು ನಾವು ಸ್ಪಷ್ಟಪಡಿಸ್ತಾ ಇದ್ವಿ ಈ ಪತ್ರಿಕಾಗೋಷ್ಠಿಯಲ್ಲಿ. ಜೊತೆಗೆ ನಮ್ಮ ಸ್ಥಾಪಕಾಧ್ಯಕ್ಷರಾಗಿರುವಂಥ ಉದಯ ಪೂಜಾರಿ ಅವರು ಒಂದು 4-5 ದಿನದ ಹಿಂದೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ಕೂಡ ಒಂದು ಪತ್ರಿಕೆಗೆ ಒಂದು ಮಾಧ್ಯಮಕ್ಕೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ನಮಗೆ ರಾಜಕೀಯ ರಹಿತವಾಗಿದ್ದರೆ ನಮ್ಮ ಬೆಂಬಲ ಯಾವತ್ತೂ ಇದೆ ಈ ಸ್ವಾಭಿಮಾನದ ನಡಿಗೆಗೆ ಎನ್ನುವಂಥದ್ದು ಅವರು ಕೂಡ ಸ್ಪಷ್ಟವಾಗಿ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಹೌದು. ಹಾಂ ಹಾಂ ಅಲ್ಲ ಹಾಗಿದ್ರೆ ಸ್ವಾಗತಾರ್ಹ ಸರ್. ವಿ ಆರ್ ಎಕ್ಸ್ಪೆಕ್ಟ್ ದ ಸೇಮ್ ಅಲ್ಲ, ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ. ಅವ್ರು ಅಷ್ಟು ಚಂದ ನೀನು ಬಾಯಲ್ಲಿ ಹೇಳಿದಾಗೆ ನಡೆದ್ರೆ 100% ನಾವು ಜೊತೆಗಿರ್ತೇವೆ ಅಂತ ಹೇಳ್ತೇವೆ ಅಷ್ಟೇ. ಮತ್ತೊಂದು ಸ್ತಬ್ಧ ಚಿತ್ರಕ್ಕೆ ನಾರಾಯಣ ಗುರುಗಳು ಅದಕ್ಕೆ ಸೀಮಿತ ಅಲ್ಲ. ಅವರು ಸ್ತಬ್ಧ ಚಿತ್ರ ಮಾಡಿ ಊರೆಲ್ಲ ಹಾಗೆಲ್ಲ ನಿಂತಿಲ್ಲ. ಅವ್ರು ಯಾವತ್ತೂ ಮನಸ್ಸಲ್ಲಿರುವವರು. ಮನಸ್ಸಲ್ಲಿ ಅವರಿಗೊಂದು ಒಳ್ಳೆ ಜಾಗ ಹಿಂದೂ ಧರ್ಮದವರು 100% ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಅದನ್ನು ಅವರು ಸ್ತಬ್ಧ ಚಿತ್ರ ಮಾಡಿ ಅವರ ರಾರಾಜಿಸಬೇಕು ಅನ್ನೋ ಅಗತ್ಯತೆ ಇಲ್ಲ. ಅಟ್ಲೀಸ್ಟ್ ಬರುವ ಒಂದು ಗಣರಾಜ್ಯೋತ್ಸವ ಪೆರೇಡ್ನಲ್ಲಾದರೂ ನಾವು ನಾರಾಯಣ ಗುರುಗಳ ಭಾವಚಿತ್ರವನ್ನು ನೋಡಲಿಕ್ಕೆ ಇಷ್ಟಪಡ್ತೇವೆ. ಇದೊಂದು ಆಸೆ ಬರುವ ಗಣರಾಜ್ಯೋತ್ಸವ ಪೆರೇಡ್ನಲ್ಲಾದರೂ ಆಗಲಿ ಅನ್ನೋದು ನಮ್ಮ ಆಸೆ. ಈಗ ನಿಮ್ಮ ಸಂಘಟನೆಯಲ್ಲಿ ಕೆಲವೊಂದು ಗೊಂದಲಗಳು ಮೂಡಿದೆ ಅನ್ನುವಂಥ ಮಾತುಗಳು ಕೇಳ್ಬರ್ತದೆ. ಯಾಕೆಂದರೆ ನಿನ್ನೆ ಬಿಜೆಪಿ ಮುಖಂಡರು ನಿಮ್ಮ ಕೆಲವು ಸಂಘಟನೆ ನಾಯಕರನ್ನು ಸಂಪರ್ಕಿಸಿದ್ದಾರೆ, ಇದಕ್ಕೆ ಸಪೋರ್ಟ್ ಮಾಡಬಾರ್ದು ಎನ್ನುವಂಥ ವಿಚಾರವಾಗಿದೆ. ಇನ್ನೊಂದು ನಿಮ್ಮ ಕೆಲವು ಸದಸ್ಯರು ನಾವು ಸಪೋರ್ಟ್ ಮಾಡುವ, ಕೆಲವರು ಸಪೋರ್ಟ್ ಮಾಡಬೇಡಿ ಅನ್ನುವಂಥ ಒಂದು ವಿಚಾರಗಳು ಈಗ ನಮಗೆ ಒಂದು ಕೇಳಿಬರುವಂಥ ಮಾತು. ಇಲ್ಲ, ಇಲ್ಲಿ ಏನಾಗ್ತದೆ ಅಂತಂದರೆ ಬಿರುವೇರು ಕುಡ್ಲ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ. ನಾನು ಮೊದಲೇ ಹೇಳಿದ್ದೇನೆ, ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನೀವು ನೋಡಿರ್ಬೋದು. UT ಖಾದರ್ ಬರ್ತಾರೆ, ಕಾಂಗ್ರೆಸ್ನಿಂದ ಬೇರೆ ಬೇರೆ ಮುಖಂಡರು ಬರ್ತಾರೆ, BJPಯಿಂದ ಬರ್ತಾರೆ, JDSನಿಂದ ಕೂಡ ಬರ್ತಾರೆ, ಕಮ್ಯುನಿಸ್ಟ್ನವರು ಕೂಡ ನಮ್ಮ ಜೊತೆನೇ ಇದ್ದಾರೆ. ಸೊ ನೀವು ಎಲ್ಲ ನಮ್ಮ ದಸರಾದ ಕಾರ್ಯಕ್ರಮ ನೋಡಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸೊ ಎಲ್ಲರೂ ಬರ್ತಾರೆ. ಹಾಗಂತೇಳಿ ನಾವೀಗ UT ಖಾದರ್ ಅವರು ನಮ್ಮ ಜೊತೆ ಬರ್ತಾರೆ ಅಂತಂದ್ರೆ ನಾವು ಅವರಿಗೆ ಸೀಮಿತ ಅಂತಲ್ಲ, ಅಲ್ಲಿ ವೇದವ್ಯಾಸ ಕಾಮತ್ ಅವರು ನಮ್ಮ ಜೊತೆ ಬರ್ತಾರೆ ಅಂತ ನಾವು ಅವರಿಗೆ ಸೀಮಿತ ಅಲ್ಲ. ಇಲ್ಲಿ ನಾವು ಪಕ್ಷವನ್ನು ಬಿಟ್ಟು ಮಾಡ್ತಾ ಇರುವಂಥ ಒಂದು ಸಂಘಟನೆ. ನಿನ್ನೆ ಏಕಾಏಕಿ ಮೇಯರ್ ಅವರು ಬ್ರಹ್ಮಶ್ರೀ ನಾರಾಯಣ ಗುರು ಇದಕ್ಕೆ ವೃತ್ತಕ್ಕೆ ಒಂದು ನಾಮಕರಣ ಮಾಡುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೋಡುವಾಗ ಒಂದು ರೀತಿ ಪೊಲಿಟಿಕಲ್ ಡೆವಲಪ್ಮೆಂಟ್ ಅದೇ ಹೇಳ್ತಿದ್ದಾರೆ. ಅಂದರೆ ಇದಕ್ಕೆ ಮೊದಲ ಮೇಯರ್ ಇರುವಾಗ ಇದನ್ನು ನೋಡುವ ಮುಂದಕ್ಕೆ ನೋಡುವ ಅಂತ ಇಲ್ಲ, ಅಲ್ಲಿ ಮೂಡದಿಂದ ಅದು ಬೆಂಗಳೂರಿಗೆ ಹೋಗಿದೆ. ಹೌದು, ಅಲ್ಲಿಂದ ಅದು ಹೋಗಿದೆ. ಈಗ ಒಂದು 80% ಏನೋ ಕೆಲಸ ಆಗಿದೆ ಅಂತೇಳಿ ಸೊ ನಮಗೆ ಮಾಹಿತಿ ಇದೆ. ಸೊ ನಾವು ಕಿರಣ್ ಅವ್ರ ಹತ್ರ ಮಾತಾಡೋದು, ವರ್ಕ್ ಕಮಿಟಿಯಲ್ಲಿ ಪಾಸ್ ಆಗಿರುವಂಥದ್ದು. ಸೊ ಹಾಗಾಗಿ ಅಲ್ಲಿ ನಮಗೆ ಬಂದ ಮಾಹಿತಿ ಪ್ರಕಾರ ಒಂದು 70-80% ಕೆಲಸ ಆಗಿದೆ. ಸೊ ಇನ್ನು ಸರ್ಕಾರದಿಂದ ಇಲ್ಲಿಂದ ಎಲ್ಲ ಮುಗಿಸಿ ಕಳಿಸಿದ್ದಾರೆ ಸರ್ಕಾರಕ್ಕೆ. ಸೊ ಅಲ್ಲಿಂದ ಬಂದ ಕೂಡಲೇ ಅಧಿಕೃತವಾಗಿ ಘೋಷಣೆ ಆಗುತ್ತೆ ಆ ವೃತ್ತಕ್ಕೆ ಅನ್ನುವಂಥ ಮಾಹಿತಿ ನಮಗೆ ಸಿಗ್ತಾ ಇದೆ. ಇಡುವಂಥ ಒಂದು ಪ್ರಯತ್ನ. ಸೊ ಇದರಲ್ಲಿ ನಾರಾಯಣ ಗುರುಗಳ ವೃತ್ತಕ್ಕೆ ನಾವೆಷ್ಟು ಬೆಂಬಲ ಕೊಟ್ಟಿದ್ದೇವೆ, ಹಾಗೆ ನಾಳೆಯ ಸ್ವಾಭಿಮಾನ ನಡಿಗೆ ಕೂಡ ಇದರಲ್ಲಿ ನಾವು ಏನು ಒಂದು ರೈಡರ್ ಇಟ್ಟಿದ್ದೇವೆ ಅಂತ ಹೇಳಿದ್ರೆ ಒಂದು ಏನು ಹೇಳ್ತಿದ್ದೇವೆ ಅಂತ ಹೇಳಿದರೆ ರಾಜಕೀಯೇತರವಾಗಿ ನಡೀಲಿ ಅಂತ ಹೇಳಿ. ಯಾಕಂತ ಹೇಳಿದರೆ ಇವಾಗ ಸ್ವಾಮಿ ವಿವೇಕಾನಂದವರು ಯಾವ ರೀತಿ ವಿಶ್ವಮಾನವ ಆಗಿದ್ದಾರೆ, ಅದೇ ರೀತಿ ಗುರುಗಳು ಕೂಡ ಅವರು ಯಾವ ಜಾತಿ ಮತಕ್ಕೆ ಸೀಮಿತರಾದವರಲ್ಲ. ನಂತರ ಅವರನ್ನು ಇವಾಗ ಕೇರಳದಲ್ಲಿ ಯಾವ ಒಂದು ಪಕ್ಷ ಅವರನ್ನು ಅಡವಿಟ್ಕೊಂಡ ಥರ ಏನಾಗ್ತಾ ಉಂಟಲ್ಲ, ಸೊ ಅದು ಇಲ್ಲಿ ಕರ್ನಾಟಕಕ್ಕೆ ಆಗಬಾರ್ದು. ಸೊ ಇಲ್ಲಿ ಕರ್ನಾಟಕದಲ್ಲಿ ಬಿಲ್ಲವರು ಮಾತ್ರ ಅಲ್ಲ, ಈ ಎಲ್ಲ ಜಾತಿ ಮತ ಪಂಥದವರು ಕೂಡ ಮುಖ್ಯವಾಗಿ ಶೋಷಿತ ವರ್ಗದವರು ಅವರನ್ನು ಆರಾಧ್ಯ ಮೂರ್ತಿಯಾಗಿ ನೋಡ್ತಾ ಇದ್ದಾರೆ. ಹಾಗಿರಬೇಕಾದ್ರೆ ಅವರನ್ನೊಂದು ಪಕ್ಷಕ್ಕೆ ಸೀಮಿತ ಮಾಡಿದರೆ ಅದು ಮುಂದಿನ ಜನಾಂಗಕ್ಕೆ ನಾವೇನು ಮೆಸೇಜ್ ಕೊಡ್ತೇವೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇವಾಗ ನಾರಾಯಣಗುರು ವೃತ್ತ ಕೂಡ ಅವರನ್ನು ಹೆಸರನ್ನೊಂದು ಅಜರಾಮರವಾಗಿ ಇಡಬೇಕು ಅಂತ ಒಂದು ಪ್ರಯತ್ನ, ಬಿರುವೇರು ಕುಡ್ಲದ ಪ್ರಯತ್ನ. ಸೊ ಇದು ನಾಳೆಯ ಒಂದು ಸ್ವಾಭಿಮಾನದ ನಡಿಗೆ ಕೂಡ ಅದರಲ್ಲಿ ಬಿಲ್ಲವರ ನಮ್ಮ ಈ ಬಿರುವೇರು ಕುಡ್ಲದ ಪಾತ್ರ ಇಲ್ಲ ಅಂತ ನಾವು ಎಲ್ಲೂ ಹೇಳ್ತೇವಿಲ್ಲ. ಬಿರುವೇರು ಕುಡ್ಲದ ಪಾತ್ರ ಖಂಡಿತ ಇರ್ತದೆ. ಆದರೆ ನಾವು ಏನೋ ಒಂದು ಮುನ್ಸೂಚನೆ ಕೊಡ್ತಿದ್ದೇವೆ ಅಂತ ಹೇಳಿದರೆ ಇಲ್ಲಿ ರಾಜಕೀಯೇತರವಾಗಿ ನಡೀಲಿ. ಯಾವುದೇ ಒಂದು ಈಗ ಬಿರುವೇರು ಕುಡ್ಲ ನಾವು ಭಾಗವಹಿಸಿದ್ರೂ ಕೂಡ ನಮ್ಮ ಸಂಘಟನೆಯ ಧ್ವಜ ಇರುವುದಿಲ್ಲ ಅಲ್ಲಿ. ಹಾಗೆ ಯಾವುದೇ ಒಂದು ಸಂಘಟನೆಯ ಧ್ವಜ ನಾಳೆ ಕಾಣಲಿಕ್ಕೆ ಸಿಗದಿದ್ದರೆ ಅದರಷ್ಟು ನಮ್ಮಷ್ಟು ಖುಷಿ ಪಡುವವರು ಬೇರೆ ಯಾರಿಲ್ಲ ಅಂತ ಹೇಳೋ ಮಾತನ್ನು ನಾವು ಹೇಳಿಕ್ಕೆ ಇಷ್ಟಪಡ್ತೇವೆ. ಅವರು ಅದೇ ಹೇಳ್ತಾರೆ, ನಾವು ಅದೇ ಹೇಳಿದ್ದೇವೆ. ನಮ್ಮ ಸಂಘದ ಹೇಗೆ ಧ್ವಜ ಇರುವುದಿಲ್ಲ, ಬೇರೆ ಸಂಘಟನೆ ಧ್ವಜಗಳು ಇರಬಾರ್ದು. ನಾರಾಯಣ ಗುರುಗಳು ಮಾಡ್ತೀವಿ. ಯಾವ ಸಂಘಟನೆಯಲ್ಲಿ ಏನೇ ಅಲ್ಲಿ ಮೊದಲು ನಾನು ನಂದು ಅಂತಿರ್ತದೆ, ನನ್ನ ಧರ್ಮ ಅಂತಿರ್ತದೆ, ನನ್ನ ಗುರುಗಳು ಅಂತಿರ್ತದೆ. ಅದಿದ್ದಾಗ ಧ್ವಜಗಳ ಮಾಟಲ್ಲಿ ಬರೋದಿಲ್ಲ. ನಾನು ಆ ಸಂಘಟನೆಯಿದ್ದೇನೆ, ಈ ಸಂಘಟನೆಯಲ್ಲಿ ಮೊದಲು ನಾನು ಹಿಂದೂ, ನನ್ನ ಗುರುಗಳು, ನಾನು ಅವರ ಆದರ್ಶಗಳನ್ನು ಪಾಲಿಸ್ತೇನೆ. ಅದು ಮನಸ್ಸಲ್ಲಿದ್ದು ಹಾಗೆ ಆಗಲಿ ಅಂತ ಹೇಳೋದು ನಾವು, ವೈಯಕ್ತಿಕವಾಗಿ ಆಗಲಿ, ನಮ್ಮ ಗುರುಗಳು ಅಂತ ಆಗಲಿ.